ಕೋಡಿಬೈಲ್ ಚಾಲೆಂಜರ್ಸ್ ಅಂಕಣದ ಪ್ರವೇಶವನ್ನು ಪಡೆದುಕೊಳ್ಳಿ. ಉಳ್ಳಾಲ್ತಿ ಫ್ರೆಂಡ್ಸ್ ಕಲ್ಲುಗುಡ್ಡೆ ತಾವುಗಳು ಅಂಕಣದ ಪ್ರವೇಶವನ್ನು ಪಡೆದುಕೊಳ್ಳಿ. ಎಲ್ಲಿದ್ದೀರಿ? ಕಲ್ಲುಗುಡ್ಡೆ ಹಾಗೂ ಕೋಡಿಬೈಲ್ ಚಾಲೆಂಜರ್ಸ್ ಒಂದೇ ಊರಿನ ಎರಡು ತಂಡಗಳು ಅಂಕಣದ ಪ್ರವೇಶವನ್ನು ಪಡೆದುಕೊಳ್ಳುತ್ತಾ ಇದೆ. ಈ ಮುಖೇನವಾಗಿ ಅದ್ದೂರಿಯಾದಂತಹ ಪಂದ್ಯಾಕೂಟಕ್ಕೆ ಸಾಗಿ ಮ್ಯಾಚ್ ದುರ್ಗಾಂಬ ಅಲಂಕಾರು ಹಾಗೂ ಲಕ್ಷ್ಮೀ ಜನಾರ್ದನ ಯುವಕ ಮಂಡಳ ಇಳಿದಿರಿ. ಕೋಡಿಬೈಲ್ ಚಾಲೆಂಜರ್ಸ್ ಮಿಸ್ಟರ್ ದಿನೇಶ್ ರವರ ಸಾರಥ್ಯದ ಉಳ್ಳಾಲ್ತಿ ಫ್ರೆಂಡ್ಸ್ ಕಲ್ಲುಗುಡ್ಡೆ ಅದ್ದೂರಿಯಾಗಿ ಸಾಗಿ ಬರ್ತಾ ಇದೆ ಈ ಪಂದ್ಯಾಕೂಟದಲ್ಲಿ. ಇಳಿದಿರಿ. ಕೋಡಿಬೈಲ್ ಚಾಲೆಂಜರ್ಸ್ ಒಂದು ಭಾಗದಲ್ಲಿ ಇರೋದು ಉಳ್ಳಾಲ್ತಿ ಫ್ರೆಂಡ್ಸ್ ಕಲ್ಲುಗುಡ್ಡೆ ಆದ್ರ ಇನ್ನೊಂದು ಭಾಗದಲ್ಲಿ ಇರೋದು ಕೋಡಿಬೈಲ್. ರೆಡಿ ಬಲ್ಲಿ ಕೊಡ್ಲಿ ಲಾಸ್ಟ್ ಆರಂಭಗೊಂಡಿದೆ. ಸಾಗಿ ಬರ್ತಾ ಇದೆ ಕೋಡಿಬೈಲ್ ಚಾಲೆಂಜರ್ಸ್ ಹಾಗೂ ಉಳ್ಳಾಲ್ತಿ ಫ್ರೆಂಡ್ಸ್ ಕಲ್ಲುಗುಡ್ಡೆ. ಸಾಗಿ ಬರ್ತಾ ಇದೆ ಈ ಮುಖೇನವಾಗಿ ಯಥಾಸ್ಥಿತಿಯಲ್ಲಿದೆ. ಹಂತ ಅಂತವೂ ಅಲ್ಲ ಇತ್ತವೂ ಅಲ್ಲ, ಯಥಾಸ್ಥಿತಿಯಲ್ಲಿದೆ. ಆಟವನ್ನು ಮುಂದುವರಿಸಿ ಇದೆ. ಅಲ್ಪ ಇಂಚುಗಳಷ್ಟು ಮುನ್ನಡೆಯಲ್ಲಿ ಉಳ್ಳಾಲ್ತಿ ಕಲ್ಲುಗುಡ್ಡೆ. ಅಲ್ಪ ಇಂಚುಗಳಷ್ಟು ಮುನ್ನಡೆಯಲ್ಲಿ ಇಲ್ಲ, ಸಂಪೂರ್ಣವಾಗಿ ಹಗ್ಗವನ್ನು ಎಳೆಯುವಲ್ಲಿ. ಇದು ಸಮುದ್ರ ಮಂಥನದ ಅನುಭವ. ಹಿಂದೂ ಪುರಾಣದ ಪ್ರಕಾರ ರಾಕ್ಷಸರು ಮತ್ತು ದೇವತೆಗಳ ನಡುವಿನ ಹೋರಾಟವಾಗಿತ್ತು. ಆದರೆ ಇಲ್ಲಿ ಒಂದೇ ಊರಿನ ಎರಡು ತಂಡಗಳು ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಕ್ರೀಡಾ ಸಂಸ್ಥೆ ನೂಜಿ ಹಾಗೂ ಕೋಡಿಬೈಲ್ ಚಾಲೆಂಜರ್ಸ್ ಮುನ್ನಡೆಯಲ್ಲಿದೆ. ಮುನ್ನಡೆಯಲ್ಲಿ ನೂಜಿ ಒಂದು ಸುತ್ತಿನ ಮುನ್ನಡೆಯಲ್ಲಿ ನೂಜಿ ಕಲ್ಲುಗುಡ್ಡೆ. ಫೋಟೋಗ್ರಾಫರ್ ತಿಲಕ್ ಕ್ಯಾಮರಾ ಇದೆಯಾ? ನೋಡ್ತಾ ಇದ್ದಾರೆ ಯಾರು? ತೀರ್ಥೇಶ್. ದಯವಿಟ್ಟು ಗಮನಿ, ದಯವಿಟ್ಟು ನಿಮ್ಮ ಕೆಲಸವನ್ನು ನೀವು ಮಾಡ್ತಾನೆ ಇರಿ. ಒಂದು ವೇಳೆ ವಿನ್ ಆದ್ರೂ ಕೂಡ ನಿಮಗೆ ಡೌಟ್ ಇದ್ರೆ ಗೇಟ್ ಹತ್ರ ನಿಲ್ಲಿಸಿ ಎನ್ಕ್ವೈರಿ ಮಾಡಬೇಕು. ಬಾವಿ ಮೆಗ್ಗಿನ ಮಾಡೋದು ಕೂಡ ಹಚ್ಚಿ. ನೈನ್ತ್ ಮ್ಯಾಚ್ ಕಲ್ಲುಗುಡ್ಡೆ. ನೆಕ್ಸ್ಟ್ ಮ್ಯಾಚ್ ದುರ್ಗಾಂಬ ಅಲಂಕಾರು ಹಾಗೂ ಲಕ್ಷ್ಮೀ ಜನಾರ್ದನ ಯುವಕ ಮಂಡಳ. ಮಾನವೀಯತೆ ಅಂದ್ರೆ ಅದು ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು. ಗಂಡಿಗೆ ಸಾರಾಯಿ ಚಟ ಇರಬಾರ್ದು, ಹೆಣ್ಣಿಗೆ ಧಾರಾವಾಹಿ ಚಟ ಇರಬಾರ್ದು. ಗಂಡಿಗೆ ಜ್ಞಾನ ಕಡಿಮೆ ಆಗಬಾರ್ದು, ಹೆಣ್ಣಿಗೆ ಬಟ್ಟೆ ಕಡಿಮೆ ಆಗಬಾರದು. ಗಂಡಿಗೆ ಗುದ್ದಾಟ ಇರಬಾರದು, ಹೆಣ್ಣಿಗೆ ಸುತ್ತಾಟ ಇರಬಾರದು. ಗಂಡು ಸೆರೆಮನೆ ಸೇರಬಾರದು, ಹೆಣ್ಣು ತವರು ಮನೆ ಸೇರಬಾರದು. ನಾವೆಲ್ಲ ಈ ರೀತಿಯಲ್ಲಿ ಯಶಸ್ಸಿನ ಉತ್ತುಂಗಕ್ಕೆ ಏರಿದಾಗ ಮಾತ್ರ ಸಾಧನೆಯನ್ನ ಮಾಡಲಿಕ್ಕೆ ಆಗತ್ತೆ. ಥ್ಯಾಂಕ್ ಯು ಗಿರೀಶ್.
ಏನಾಗ್ತದ? ಸಾಗಿ ಬರ್ತಾ ಇದೆ. ಒಂದು ಸುತ್ತಿನ ಮುನ್ನಡೆಯಲ್ಲಿ ನೂಜಿ. ಏನೋ ರವಿ ಆಪಣದಾಯ್ತ. ರೆಡಿ ರೆಡಿ. ಸಾಗಿ ಬರ್ತಾ ಇದೆ ಮುನ್ನಡೆಯಲ್ಲಿ ನೂಜಿ. ಓಹೋ ಯಥಾಸ್ಥಿತಿಯಲ್ಲಿ ಮುನ್ನಡೆಯಲ್ಲಿದೆ. ಒಂದು ಫೀಟ್ ಅಗ್ಗವನ್ನು ಎಳೆಯುವಲ್ಲಿ ಪ್ರಯತ್ನವಿದೆ. ನೂಜಿಯ ಪರವಾಗಿದೆ. ಈ ರವಿ ಅನ್ನುವವರ ಬಗ್ಗೆ ಒಂದು ಮಾತು ಹೇಳಬೇಕು. ಒಬ್ಬ ಅಪ್ಪಟ ಕ್ರೀಡಾ ಪ್ರೇಮಿ. ಕಬಡ್ಡಿ ಇರಬಹುದು, ಹಗ್ಗ ಜಗ್ಗಾಟ ಇರಬಹುದು, ವಾಲಿಬಾಲ್ ಇರಬಹುದು, ಸೀದಾ ಕರೆಂಟ್ ಕಂಬರ್ತು ಸೀದಾ ಗ್ರೌಂಡ್. ರಿಯಲಿ ಅಲ್ವಾ? ಎಕ್ಸಾಕ್ಟ್ಲಿ ರೈಟ್ ಅಂತ ಚಪ್ಪಾಳೆ ಬರಬೇಕು. ರವಿ